ದೇರಳಕಟ್ಟೆ ರೋಟರಿ ಕ್ಲಬ್ದ ವತಿರ್ದು ವಾರ್ಷಿಕ ವನ ಮಹೋತ್ಸವ ಕಾರ್ಯಕ್ರಮನ ಬಗಂಬಿಲದ ರೋಟರಿ ಕ್ಲಬ್ ಸದಸ್ಯರು ವಿನಯ್ ಬಗಂಬಿಲರನ ಪಾದಮನೆ ಇಲ್ಲಡು ಬುಧವಾರ ಕಾಂಡೆ ನಡಪಾಯರು. ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರು ಹಿರಿಯ ಸದಸ್ಯರು ರೋಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಜಾಗದ ಪ್ರಮುಖರು ಶ್ರೀ ಸುಂದರ್ ಪೂಜಾರಿ ಪಾದೆ ಬೊಕ ರೋಟರಿ ಕ್ಲಬ್ದ ಸದಸ್ಯರು ಪದಾಧಿಕಾರಿಗಳು ದೈಕ್ಲೆಯನ್ನು ನಡೆದು ವನ ಮಹೋತ್ಸವವನ್ನು ಆಚರಿಸಾಯರು. ಪ್ರತಿ ವರ್ಷ ದೇರಳಕಟ್ಟೆ ರೋಟರಿ ಕ್ಲಬ್ ವತಿರ್ದು ಒಂಜೊಂಜಿ ಕಡೆಗೆ ಪೋದು ವನ ಮಹೋತ್ಸವವನ್ನು ಆಚರಿಸವ. ಈ ಸರ್ತಿ ಪಾದೆ ಮನೆತ ಇಲ್ಲಡೆ ಶ್ರೀಯುತ ಸುಂದರ್ ಪೂಜಾರಿಯರ್ನ ಜಾಗೆಡು ಅರ್ನ ಮಗೆ ತಂಕಲ್ನ ರೋಟರಿ ಸದಸ್ಯರು ವಿನಯರ್ನ ಸಹಕಾರದ ವನ ಮಹೋತ್ಸವವನ್ನು ಆಚರಿಸ ಹೊಂದಿಲ್ಲ. ಊರಿಗೂ ಬೈದಿನ ಮಹಾಮಾರಿ ಕೊರೋನಾ ನಾಶ ಆವಡು ಮಾತೆರೆಗಳ ನೆಮ್ಮದಿದ ಬದುಕು ತಿಕ್ಕಡು ನಮ್ಮ ಪರಿಸರ ಒರಿಯಾಡು ಪಂಡದು ದೇರಳಕಟ್ಟೆ ರೋಟರಿ ಕ್ಲಬ್ದ ಮಾಜಿ ಅಧ್ಯಕ್ಷರು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ರೋಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಸಂದೇಶ ಕೊರಿಯರು. ಬಹಳ ಮುಖ್ಯವಾಗಿ ರೋಟರಿ ಕ್ಲಬ್ ದೇರಳಕಟ್ಟೆ ಕಳೆದ 11 ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಈ ಭಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಕ್ಲಬ್ ಯಾವೆಲ್ಲ ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡಿ ತೋರಿಸಿ ನಮ್ಮ ರೋಟರಿ ಜಿಲ್ಲೆಯಲ್ಲಿ ರೋಟರಿ ಕ್ಲಬ್ ದೇರಳಕಟ್ಟೆ ಒಂದು ವಿಶಿಷ್ಟವಾದ ಒಂದು ಸ್ಥಾನವನ್ನು ಪಡೆದುಕೊಂಡದ್ದು ಬಹಳ ಮುಖ್ಯವಾಗಿ ನಮ್ಮ ಕ್ಲಬ್ಬಿನ ಎಲ್ಲ ಗೌರವಾನ್ವಿತ ಸದಸ್ಯರ ಸಹಾಯ ಸಹಕಾರದಿಂದ ಇದು ಆಗಿದೆ ಅಂತ ಹೇಳುತ್ತಾ ಒಂದು ಜಿಲ್ಲಾ ಕಾರ್ಯಯೋಜನೆಯಲ್ಲಿ ನಮ್ಮ ನೆಲ ನನ್ನ ಗಿಡ ಅಂತೇಳಿ ಆ ಒಂದು ಯೋಜನೆಯನ್ನು ನಾವು ಅನುಷ್ಠಾನ ಮಾಡೋದ್ರ ಮೂಲಕ ಇವತ್ತು ನಮ್ಮ ಈ ಒಂದು ಪಾದೆ ಮನೆಯ ಫಾರ್ಮ್ ಹೌಸಿನಲ್ಲಿ ನಮ್ಮ ರೋಟರಿಯ ಬಹಳ ಚಟುವಟಿಕೆ ಇರತಕ್ಕಂತಹ ಕ್ರಿಯಾಶೀಲ ಸದಸ್ಯ ವಿನಯ್ ಬಗಂಬಿಲ ಇವರ ಈ ಒಂದು ಸ್ವಗೃಹದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಅವರ ಪಿತಾಶ್ರೀಯಾದಂಥ ಪಾದೆ ಸುಂದರ ಪೂಜಾರಿ ಅವರ ಸಹಕಾರದಿಂದ ನಮ್ಮ ನಿಯೋಜಿತ ಅಧ್ಯಕ್ಷರಾದಂಥ ಪಿ ಡಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಡಿಸ್ಟ್ರಿಕ್ಟ್ ಕಾರ್ಯದರ್ಶಿಯಾದಂಥ ಗೌರವಾನ್ವಿತ ರೋಟೇರಿಯನ್ ವಿಕ್ರಮ್ ದತ್ತಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕಾರ್ಯದರ್ಶಿ ಆಗಿರತಕ್ಕಂಥ ರೋಟೇರಿಯನ್ ಜೆ ಪಿ ರೈ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಶ್ರೀಪ್ರಸಾದ್ ಆಳ್ವಾರ್ ಅವರು ಇದ್ದಾರೆ. ನಮ್ಮ ರೋಟೇರಿಯನ್ ಆದ ರೂಪಾ ಆರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಮನೆಯ ನಮ್ಮ ಪಾದೆ ಸುಂದರನ ಎಲ್ಲ ಕುಟುಂಬಸ್ಥರಲ್ಲಿ ಸೇರಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಇವತ್ತು ವನ ಮಹೋತ್ಸವ ಒಂದು ಆಚರಿಸುವಂಥ ಒಂದು ಕಾರ್ಯಕ್ರಮ, ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮ. ಯಾವತ್ತೂ ಕೂಡ ಆ ಗಿಡ ಯಾವ ರೀತಿ ಅಂತ ಹೇಳಿದ್ರೆ ನಾವೊಂದು ಮಗುವನ್ನ ಯಾವ ರೀತಿ ಸಾಕಿ ಸಲಹುತ್ತೇವೆ, ಕೇವಲ ಒಂದು ಗಿಡವನ್ನ ನಟ್ಟಿ ಬಿಟ್ಟರೆ ನಡುವುದು ಮುಖ್ಯ ಅಲ್ಲ, ಅದರ ಲಾಲನೆ ಪಾಲನೆ ಬಹಳ ಮುಖ್ಯ. ಆ ಗಿಡವನ್ನು ನೆಟ್ಟು ಅದರ ಬೆಳವಣಿಗೆಯನ್ನು ಪ್ರತಿ ದಿವಸ ಗಮನಿಸಿ ಅದು ಒಂದು ಹಂತಕ್ಕೆ ಬಂದಾಗ ಆ ನಂತರ ಅದು ನಮ್ಮನ್ನು ಅದು ಸಾಕ್ತದೆ. ಆ ಒಂದು ಎಲ್ಲ ಗಿಡಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮ ಹಸಿರೇ ಉಸಿರು ಅಂತ ಹೇಳ್ತೇವೆ. ಯಾವತ್ತೂ ಕೂಡ ಭೂಮಿಯ ತೇವಾಂಶವು ಕೂಡ ಹೆಚ್ಚಾಗಲಿಕ್ಕೆ, ಒಟ್ಟು ಸುಂದರವಾದ ಒಂದು ಪರಿಸರ ನಿರ್ಮಾಣ ಆಗಲಿಕ್ಕೆ ಈ ರೀತಿಯಾದ ಗಿಡಗಳು ನಮಗೆ ಸಹಕಾರಿಯಾಗಿದೆ. ಆ ಒಂದು ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ದೇರಳಕಟ್ಟೆ ಕಳೆದ ಹಲವಾರು ವರ್ಷಗಳಿಂದ ಹಮ್ಮಿಕೊಳ್ತಾ ಬರ್ತದೆ. ಇವತ್ತು ಈ ಪಾದೆ ಫಾರ್ಮ್ ಹೌಸಿನಲ್ಲಿ ಮಾಡುವಂಥ ಈ ವನ ಮಹೋತ್ಸವ ಕಾರ್ಯಕ್ರಮ
ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕಿದೆ. ಇವೆಲ್ಲ ಗಿಡಗಳು ಕೂಡ ಅದನ್ನು ಪೋಷಿಸುವಂತಹ ಕೆಲಸವನ್ನ ವಿನಯ್ ಬಗಂಬಿಲರವರು ಖಂಡಿತವಾಗಿ ಮಾಡ್ತಾರೆ. ಜೊತೆಗೆ ಆ ಬಳಿಕ ನಮ್ಮ ರೋಟರಿ ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡ ಈ ಗಿಡಗಳನ್ನ ಅವರವರ ಮನೆಯಲ್ಲಿ ಇರತಕ್ಕಂಥ ಜಾಗದಲ್ಲಿ ನೆಟ್ಟು ಅದನ್ನ ಪೋಷಿಸುವಂತ ಕೆಲಸವನ್ನ ಖಂಡಿತವಾಗಿ ನಾವೆಲ್ಲರೂ ಕೂಡ ಮಾಡ್ಲಿಕ್ಕಿದ್ದೇವೆ. ಒಟ್ಟಿನಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ಈ ಬಾರಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಇಡೀ ಜಗತ್ತು ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಸಂದರ್ಭ. ಕೋವಿಡ್ನ ಒಂದು ಕಣ್ಣಿಗೆ ಕಾಣದಂತಹ ವೈರಸ್ ಮಾಡಿದಂತಹ ಆ ಒಂದು ಅವಾಂತರದಿಂದ ಇಡೀ ಜನ ಬಹಳಷ್ಟು ಸಂಕಷ್ಟದಿಂದ ಕೂಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನಮ್ಮಂತಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಪ್ರತಿನಿತ್ಯವೂ ಕೂಡ ಪ್ರಾರ್ಥನೆ ಮಾಡಬೇಕಾಗಿದೆ. ಆದಷ್ಟು ಬೇಗ ನಮ್ಮ ಈ ಒಂದು ಕೊರೋನಾದಿಂದ ಮುಕ್ತಿಯನ್ನು ನಮಗೆ ಕೊಡಬೇಕು. ಕಳೆದ 6-7 ತಿಂಗಳಿಂದ ನಾವು ಯಾವ ರೀತಿ ನಮ್ಮ ಸಮಾಜದಲ್ಲಿ ಜನಜೀವನ ಇತ್ತು, ಆ ಒಂದು ಜನಜೀವನ ಮತ್ತೊಮ್ಮೆ ಯಥಾಸ್ಥಿತಿ ಬರಬೇಕು ಅಂತ ಆದರೆ ಆದಷ್ಟು ಬೇಗ ಈ ಕೊರೋನಾದ ಮುಕ್ತಿ ಆಗಬೇಕಾಗಿದೆ. ನಾವೆಲ್ಲರೂ ಕೂಡ ಶ್ರೀ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳುತ್ತಾ, ರೋಟರಿಯ ಎಲ್ಲ ಕೆಲಸಗಳಿಗೆ ನಮ್ಮೆಲ್ಲ ಕ್ಲಬ್ಬಿನ ಸದಸ್ಯರ ಸಹಾಯ ಸಹಕಾರವನ್ನು ಕೇಳುತ್ತಾ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸುತ್ತೇವೆ. ಪಾದೆಮನೆ ಇಲ್ಲದ ಯಜಮಾನಿರು ಶ್ರೀ ಸುಂದರ್ ಪೂಜಾರಿ ಪಾದೆ, ರೋಟರಿ ಕ್ಲಬ್ ಜಿಲ್ಲಾ ಕಾರ್ಯದರ್ಶಿ ರೊಟೇರಿಯನ್ ವಿಕ್ರಮ್ ದತ್ತ, ದೇರಳಕಟ್ಟೆ ರೋಟರಿ ಕ್ಲಬ್ದ ಪದಾಧಿಕಾರಿಗಳು ಸದಸ್ಯರು ಶ್ರೀಪ್ರಸಾದ್ ಆಳ್ವ, ವಿನಯ್ ಬಗಂಬಿಲ, ರೂಪಾ ಶೆಟ್ಟಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು. ದೇರಳಕಟ್ಟೆ ರೋಟರಿ ಕ್ಲಬ್ದ ನಿಯೋಜಿತ ಅಧ್ಯಕ್ಷರು ರೋಟೇರಿಯನ್ PD ಶೆಟ್ಟಿ ಎದುಕೊಂದು ಪ್ರಾಸ್ತಾವಿಕವಾದ ಪಾತೆರಿಯರು. ರೋಟೇರಿಯನ್ ವಿನಯ್ ಬಗಂಬಿಲ ಇವರ ಈ ಪಾದೆ ಫಾರ್ಮ್ ಹೌಸ್ನಲ್ಲಿ ನಾವು ಇದನ್ನು ಹಮ್ಮಿಕೊಂಡಿದ್ದೇವೆ. ಭಾಳ ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ನಾವು ವನ ಮಹೋತ್ಸವವನ್ನು ಆಚರಿಸುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲೋ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡ್ತೇವೆ, ಆದರೆ ಅದರ ರಕ್ಷಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಂತಹ ನಮ್ಮ ಸದಸ್ಯರ ಮನೆಯಲ್ಲಿ ಇಂಥ ಗಿಡಗಳನ್ನು ನೆಡುವುದರ ಮೂಲಕ ಅದರ ಸಂಪೂರ್ಣವಾದಂಥ ರಕ್ಷಣೆ ಪೋಷಣೆಯನ್ನು ಅವರು ಮಾಡ್ತಾರೆ. ಅದು ಫಲ ಕೊಡುವಲ್ಲಿವರೆಗೆ ಅಲ್ಲಿ ಅದು ಸುರಕ್ಷಿತವಾಗಿ ಬೆಳೆಯುತ್ತದೆ ಎನ್ನುವಂಥ ಒಂದು ದೃಷ್ಟಿಯಿಂದ ಇದನ್ನು ಇವತ್ತು ನಮ್ಮ ರೊಟೇರಿಯನ್ನವರ ಮನೆಯಲ್ಲಿ ಈ ಗಿಡ ನೆಡುವ ಕಾರ್ಯಕ್ರಮ ವನ ಮಹೋತ್ಸವವನ್ನು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವನ್ನು ಗಿಡ ನೆಡುವ ಮೂಲಕ ನಾವೆಲ್ಲಿ ಸಾಂಕೇತಿಕವಾಗಿ ಮತ್ತು ಎಲ್ಲ ರೊಟೇರಿಯನ್ಸ್ ಅವರು ಗಿಡಗಳನ್ನು ಕೊಂಡೋಗಿ ಅವರವರ ಮನೆಯಲ್ಲಿ ಇದನ್ನು ಬೆಳೆಸುವುದರ ಮೂಲಕ ನಾವು ಇದಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಕಾರ್ಯದರ್ಶಿ JP ರೈ, ಸೊಲ್ಮೆ ಸಂದಾಯರ್.